ವಿರಾಮದ ಬಳಿಕ ಗೋದಾಮು ಗಲಾಟೆ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಾರ್ಕಳ ಅನ್ನುವಂಥ ಒಂದು ಪುಟ್ಟ ಊರು. ಅಲ್ಲಿ ಒಂದು ಏನು ಪ್ರಸ್ತಾವಿತವಾಗಿರುವಂಥ ಗ್ಯಾಸ್ ಗೋಡೌನ್ಗೆ ಸ್ಥಳೀಯರಿಂದ ವ್ಯಾಪಕವಾದಂಥ ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ಇವತ್ತು ಪಟ್ಟಣ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಕೂಡ ಚರ್ಚೆ ನಡೆದಿದೆ ಅನ್ನಲಾಗಿದೆ. ಅಲ್ಲಿ ಸದನ ಸಮಿತಿಯನ್ನು ರಚಿಸಿ ಅಲ್ಲಿ ಯಾವ್ದಾರ ಸಾಧಕ ಬಾಧಕಗಳ ಬಗ್ಗೆ ತನಿಖೆಯನ್ನು ನಡೆಸಬೇಕು ಅನ್ನುವಂಥ ಒಂದು ಆದೇಶವನ್ನು ಕೂಡ ಅಲ್ಲಿ ಹೊರಡಿಸಿದ್ದಾರೆ. ಈ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಾನು ಶಿವರಾಮ್ ಅವರಲ್ಲಿ ಕೇಳಬೇಕು, ಈ ಒಂದು ಏನು ಅಗ್ನಿಶಾಮಕ ದಳದ ಅಧಿಕಾರಿ ಅಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡಿದ್ದಾನೆ, ಅದು ಸಾಕ್ಷಿ ಸಮೇತವಾಗಿ ನಿಮ್ಮಲ್ಲಿ ಇದೆ. ಬೇರೆ ಯಾವ ಎಲ್ಲ ಸಾಕ್ಷಿಗಳನ್ನು ನೀವು ಹೇಳಬಲ್ಲಿರಿ ಇಲ್ಲಿ ಕಾನೂನನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ? ಈ ಬೋಜಮ್ಮ ಎಮ್ಮಿ ಅವರು ಈ ಒಂದು ಸಾಧಾರಣ ಗೋಡನಿಗೆ ಲೈಸೆನ್ಸ್ ಪಡೆಯುವಾಗ ವಾಸ್ತವದ ಉದ್ದೇಶದ ಕನ್ವರ್ಷನ್ ಕೊಟ್ಟು ಪಡೆದಿದ್ದಾರೆ. ವಾಸ್ತವದ ಉದ್ದೇಶದ ಕನ್ವರ್ಷನ್ಗೆ ಕಮರ್ಷಿಯಲ್ ಲೈಸೆನ್ಸ್ ಕೊಡ್ಲಿಕ್ಕೆ ಬರುವುದಿಲ್ಲ. ಇದೊಂದು ಅಕ್ರಮ. ಎರಡನೇದಾಗಿ ಕಮರ್ಷಿಯಲ್ ಲೈಸೆನ್ಸ್ ಕೊಡಬೇಕು ಯಾರು? ಸಿಒ ಪಟ್ಟಣ ಪಂಚಾಯತ್ ಲೈಸೆನ್ಸ್. ಅವರು ಈಗ ಕಟ್ಟಡ ಲೈಸೆನ್ಸ್ ಪಡೆಯುವಾಗ ಅಲ್ಲಿ ಯಾವುದೇ ಒಂದು ಕಮರ್ಷಿಯಲ್ ಜಾಗ 11 ಕೊಟ್ಟು ಭೂಪರಿವರ್ತನೆ ಆಗ್ಬೇಕು. ಇದು ಭೂಪರಿವರ್ತನೆ ಆದಂತಹ ಕಾಪಿ ಅವರು ಯಾವಾಗ ಕೊಟ್ಟಿದ್ದು? ಗಿರಿಜಾ ಮರಕಾಲ್ತಿ ಎನ್ನುವರು 87ನೇ ಇಸ್ವಿಯಲ್ಲಿ ಮಾಡಿದಂಥ ವಾಸ್ತವದ ಉದ್ದೇಶದ ಕನ್ವರ್ಷನ್, ಮನೆ ಕಟ್ಟಲಿಕ್ಕಾಗಿ ಮಾಡಿದ್ದು. ಅದರ ವ್ಯಾಲಿಡಿಟಿ ಎಷ್ಟು? 2 ಇಯರ್ಸ್, 2 ವರ್ಷದೊಳಗೆ ಅವರು ಮನೆ ಕಟ್ಕೊಳ್ಬೇಕು. ಇಲ್ಲದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಆ ವ್ಯಾಲ್ಯೂ ಇಲ್ಲದ ವಾಸ್ತವದ ಉದ್ದೇಶದ ಕನ್ವರ್ಷನ್ ಕಾಪಿಯನ್ನು ಪಟ್ಟಣ ಪಂಚಾಯತಿಗೆ ಕೊಟ್ಟು ಸಾಧಾರಣ ಗೋಡನ್ ಲೈಸೆನ್ಸ್ ಪಡೆದ್ರು. ಸಾಧಾರಣ ಗೋಡನ್ ಲೈಸೆನ್ಸ್ ಅನ್ನು ಪಡೆದು ನಮ್ದು ವಿರೋಧ ಎಲ್ಲ ಇರೋದು ಗೊತ್ತಾದ ನಂತರ ಅದಕ್ಕೆ ನೀವು ಕಮರ್ಷಿಯಲ್ ಇದನ್ನು ಕನ್ವರ್ಷನ್ ಮಾಡ್ಕೊಳ್ಬೇಕು, ಮಾಡ್ಕೊಂಡ ನಂತರನೇ ಕಟ್ಟಡ ಕಾಮಗಾರಿ ಮುಂದುವರಿಸಬೇಕಂತ ಹೇಳಿ ಸಿಒ ಒಂದು ಲೆಟರ್ ಮಾಡಿದ್ದಾರೆ. ಸಪರೇಟ್ ಲೆಟರ್ ಫಸ್ಟಿಗೆ ಲೈಸೆನ್ಸ್ ಕೊಡುವುದು ಸಪರೇಟ್ ಲೆಟರ್ ಮಾಡಿದ್ದಾರೆ. ಅದೇನಾಯ್ತು ಅಂತ ಹೇಳಿದ್ರೆ ಆ ನಂತರ ನಾವು ಮಾಹಿತಿ ಎಕ್ಕಲ್ಲಿ ಪಡೆದ್ವಿ. ಮಾಹಿತಿ ಎಕ್ಕಲ್ಲಿ ನಾವು ಪಡೆದು ನೋಡ್ತೀವಿ, ಅದರಲ್ಲಿ 11 ಇಲ್ಲ. ಆ ನಂತರ ಪಟ್ಟಣ ಸ್ಥಳೀಯ ಆಡಳಿತ ಅದಕ್ಕೆ NOC ಕೊಡಬೇಕು ಕಮರ್ಷಿಯಲ್ ಕನ್ವರ್ಷನ್ಗೆ, NOCನೂ ಇಲ್ಲ. ಇದು ಯಾವುದೂ ಇಲ್ಲದೇನೆ ಒಂದು ಭೂ ಪರಿವರ್ತನೆಯನ್ನು ಕೂಡ ಅಕ್ರಮವಾಗಿ ಮಾಡಿದ್ದಾರೆ. ಇದಕ್ಕೆ ನಾವು ಕುಂದಾಪುರ AC ಕೋರ್ಟಲ್ಲಿ ಕೇಸ್ ಅವರ ಮೇಲೆ ದಾಖಲು ಮಾಡಿ ಇದನ್ನ ತಹಶೀಲ್ದಾರ್ ಇದನ್ನ ಹಿಂಪಡಿಬೇಕಂತ ಹೇಳಿ, ಯಾಕಂದ್ರೆ ಅಕ್ರಮವಾದಂತ ಈ ಒಂದು ಭೂ ಪರಿವರ್ತನೆ ಹಿಂಪಡಿಬೇಕಂತ ಹೇಳಿ ನಾವು ಕೇಸ್ ದಾಖಲು ಮಾಡಿದ್ದೇವೆ. ಅದು ಅವರಿಗೆ ನೋಟಿಸ್ ಆಗಿದೆ, ಅದರ ದಾಖಲೆ ಕೂಡ ನಮ್ಮ ಹತ್ರ ಇದೆ. ಆ ನಂತರ ಯಾವಾಗ ಈ ಒಂದು ಕನ್ವರ್ಷನ್ ಎನ್ನುವುದು ಅಕ್ರಮ ಆಗಿದೆ, ಈ ಅಕ್ರಮ ಆದ ನಂತರ ಈ ಅಕ್ರಮ ಕನ್ವರ್ಷನ್ ಕಾಪಿಯನ್ನು ವಾಪಸ್ ಪಡೆದ ನಂತರ ಅವರ ಸಾಧಾರಣ ಗೋಡನ್ ಲೈಸೆನ್ಸ್ ಡೋರ್ ನಂಬರ್ ಕೂಡ ಅದು ವಾಪಸ್ ಪಡಿಬೇಕಾಗತ್ತೆ ಪಟ್ಟಣ ಪಂಚಾಯತ್. ತದನಂತರ ಅಲ್ಲಿ ಈಗಿರತಕ್ಕಂಥದ್ದು ಅವರ ಬಿಲ್ಡಿಂಗ್ ಅಕ್ರಮ ಆಗುತ್ತೆ. ಯಾಕಂದ್ರೆ ಅಕ್ರಮವಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅಕ್ರಮವಾದ ದಾಖಲೆ ಕೊಟ್ಟು ಕಟ್ಟಿದ್ದಾರೆ. ಆ ನಂತರ ಅವ್ರು ಹೇಳ್ತಾರೆ, ಒಂದು HP ಗ್ಯಾಸ್ ಏಜೆನ್ಸಿಯವರು ಈಗ ನಾನು ಗೋಡನ್ ಮಾಡ್ತೀನಿ ಅನ್ನೋರು ಆರಂಭದಲ್ಲೇ ಪ್ರಾಮಾಣಿಕವಾಗಿ ಜನರಿಗೆ ನಾನು ಗೋಡನ್ ಮಾಡ್ತೀನಿ ಅಂತ ಹೇಳಿನೇ ಬೇರೆ ಏನ್ ಗೋಡನ್ ಮಾಡ್ತೀನಿ ಅಂತ ಹೇಳಿದ್ರು. ಅಕ್ಕಪಕ್ಕದಲ್ಲಿ ಏನಾದ್ರು ಬೇರೆ ಏನ್ ಹೇಳಿದ್ದಾರೆ? ಪಕ್ಕದಲ್ಲಿ ಅವರು ಒಬ್ರು ಪ್ರಭಾವತಿ ನಾಯರಿ ಅಂತ ಇದ್ದಾರೆ, ಅವ್ರ ಮನೆ ಹೋಗಿ ಕೇಳಿ ನಿಮ್ಗೆ ಏನ್ ಹೇಳಿದ್ದಾರೆ ಕೇಳಿದ್ರೆ ಕೋಳಿ ಫಾರ್ಮ್ ಅಂತ ಹೇಳಿದ್ದಾರೆ, ನಮ್ಗೆ ಮನೆ ಕಟ್ಟೋದು ಅಂತ ಹೇಳಿದ್ದಾರೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಆನ್ಸರ್ ಕೊಟ್ಟಿದ್ದಾರೆ. ಆದ್ರೆ ನಾನು ಹೇಳೋದು, ಒಂದು HP ಏಜೆನ್ಸಿ ಒಂದು ಸರ್ಕಾರಿ ಅಧೀನದಲ್ಲಿ ಅವರು ಏಜೆಂಟ್ ಆಗಿ ಅದು ಒಂದು ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಾನೂನು ನಿಯಮಗಳಿವೆ. ಒಂದು ಅವ್ರ ಬಗ್ಗೆ ನಮಗೂ ಸಿಂಪತಿ ಇದೆ. ಅವ್ರು ಹೇಳ್ತಾರೆ ವಿಧವೆ ಅಂತ ಹೇಳಿ, ನಾನು ಒಂಟಿ ಹೆಂಗಸು, ವೈಯಕ್ತಿಕವಾಗಿ ನಮ್ಗೆ ಅವ್ರ ಮೇಲೆ ಇರ್ತದೆ. ಆದ್ರೆ ಅವರು ವಿಧವೆ ಎಂದ ಮಾತ್ರಕ್ಕೆ ಈ ನಮ್ಮ ದೇಶದ ಸಂವಿಧಾನದಲ್ಲಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಮತ್ತು ಎಲ್ರಿಗೂ ಕಾನೂನಡಿಯಲ್ಲಿ ನಾವು ತಲೆ ಬಾಗಲೇಬೇಕು, ಅವ್ರು ಯಾರೇ ಆಗಿರ್ಲಿ. ನಾವು ಕಾನೂನನ್ನ ನಾವು ಸಿಂಪತಿಯಲ್ಲಿ ಇನ್ನೊಂದರಲ್ಲಿ ಅದನ್ನ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಒಬ್ಬರಿಗೆ ಒಂದು ಏನೋ ಅನ್ಯಾಯ ಆಗಿದೆ ಅಂತ ಹೇಳಿ ಒಂದು ಸಾವಿರಾರು ಜನರಿಗೆ ತೊಂದರೆ ಆಗುವಂತದ್ದಕ್ಕೆ ಒಬ್ಬರ ಒಂದು ಹಿತದೃಷ್ಟಿಯನ್ನು ನೋಡಿಕೊಂಡು ಯಾವುದೇ ಒಂದು ನಾವು ದೊಡ್ಡ ಮನಸ್ಸು ಮಾಡಿ ಅವರಿಗೆ ನಾವು ವಿನಾಯಿತಿ ಕೊಡ್ಲಿಕ್ಕೆ ಬರುವುದಿಲ್ಲ. ಆದ್ರಿಂದ ಅವರು ಬೋಜಮ್ಮ ಅವರಿಗೆ ನಾವು ಹೇಳೋದು, ಆರಂಭದಲ್ಲೇ ಹೇಳಿದ್ದೇವೆ, ಏನೋ ಅವರು ಕಟ್ಟಡ ಕಟ್ಟಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಕೊನೆ ಘಟ್ಟದಲ್ಲಿ ಬಂದು ನಾವು ಅವರಿಗೆ ಒಂದು ಏನೋ ಒಂದು ಆಮಿಷಕ್ಕೆ ಬಲಿಯಾಗಿ ನಾವು ಅವರಿಗೆ ತೊಂದರೆ ಕೊಡ್ತಿರುವುದಲ್ಲ. ಆರಂಭದಲ್ಲಿ ನೀವು ಗ್ಯಾಸ್ ಗೋಡನ್ ಮಾಡಿ, ನನಗೆ ಅನಿಸ್ತಾ ಇದೆ ನಿಮ್ಮೆಲ್ಲರ ಅಲ್ಲಿ ಮನೆಗೆ ಕಟ್ಟೋದಕ್ಕೆ ಸೈಟ್ ತಗೊಂಡಿಟ್ಟಿದ್ದೀರಿ, ಅದಕ್ಕೋಸ್ಕರ ನೀವು ಮಾಡ್ತಾ ಇದೀರಿ ಅಂತ ನನಗೆ ಅನಿಸ್ತಾ ಇದೆ. ಹೌದು, ನಾವು ನಮ್ಮ ರಿಲೇಷನ್ಸ್ ಎಲ್ಲರೂ ಕೂಡ ಹೌಸ್ ಸೈಡ್ಸೇ ಇರುವುದು. ಹೌಸ್ ಸೈಡ್ಸ್ ಬಿಟ್ರೆ ಅಲ್ಲಿ ಜೋಗು ಪ್ರದೇಶ ಇಲ್ಲ. ಈಗ ನೋಡಿ, ಪಟ್ಟಣ ಪಂಚಾಯತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಕೊಟ್ಟಿದ್ದಾರೆ. ಏನ್ ಪತ್ರ ಕೊಟ್ಟಿದ್ದಾರೆ? ಇದರಲ್ಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ 30% ಮಾತ್ರ ಇಲ್ಲಿ ಸಾಲಿಗ್ರಾಮದಲ್ಲಿ ವಾಣಿಜ್ಯ ಪ್ರದೇಶ, ಜನವಸತಿ ಪ್ರದೇಶ ಇರುವುದು. 70% ಕೃಷಿ ಮತ್ತು ಬಂಜರು ಭೂಮಿ ಇದೆ. ಅವ್ರು ಹೇಳ್ತಾರೆ ಉಡುಪಿಯಲ್ಲಿ ಇದೆ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಗೋಡನ್ ಮಾಡಿರ್ಬೋದು. ಮಾಡಿದ್ರೆ ಅದಕ್ಕೆ ಸ್ಪೇಸಿಯಸ್ ರೋಡ್ ಇರ್ತದೆ ರೆಸ್ಕ್ಯೂ ಆಪರೇಷನ್ಗೆ. ಇದು ಬರೀ ಒಂದು ಜನವಸತಿ ಪ್ರದೇಶದಲ್ಲಿ ಮಾಡ್ತಿರೋದಲ್ಲ, ಅದಕ್ಕೆ ಫೈರ್ ಇಂಜನ್ ಹೋಗತಕ್ಕಂಥದ್ದು, ಬೆಂಕಿ ಬಿದ್ದರೆ ಬೆಂಕಿ ಅನಾಹುತವನ್ನು ತಪ್ಪಿಸ್ತಕ್ಕಂಥದ್ದು, ಜನರ ಆಸ್ತಿ ಪಾಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದೇ ವ್ಯವಸ್ಥೆ ಇಲ್ಲಿಲ್ಲ. ಆದ್ರೆ ಮೊನ್ನೆ ನಾನು ಮಾತನಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ಅವ್ರು ಹೇಳ್ತೇವೆ ಅಲ್ಲಿ ನಾನು ಖಾಲಿ ಸಿಲಿಂಡರ್ ಇಡೋದು, ಅಲ್ಲಿ ಫುಲ್ ಸಿಲಿಂಡರ್ಗಳನ್ನ ಫಿಲೆಡ್ ಸಿಲಿಂಡರ್ಗಳನ್ನ ಇಡೋದಿಲ್ಲ, ಖಾಲಿ ಸಿಲಿಂಡರ್ ಇಡೋದು, ಇದರಿಂದ ಯಾವುದೇ ಅಪಾಯ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಅಲ್ಲಿ 12,000 ಲೀಟರ್ ಗೋಡನ್ ಅದು.
ಯಾವುದೇ ಹಾಗಾದ್ರೆ ಖಾಲಿ ಸಿಲಿಂಡರ್ ಇರೋದಾದ್ರೆ ಬಂದ ಏನು ಇದು ಸಿಲಿಂಡರ್ ಇದೆ ಸೀದಾ ಜನಗಳ ಮನೆ ಕಳಿಸಿ ಜನಗಳ ಖಾಲಿ ಅಂಡೆನ ಡೈರೆಕ್ಟ್ ಆಗಿ ಅವ್ರು ಕಳಿಸಬಹುದಲ್ಲ. ಈ ಗೋಡನ್ ಪ್ರಶ್ನೆನೇ ಬೇಡವಲ್ಲ, ಗೋಡನ್ ಯಾಕೆ ಬೇಕು? ಈಗ ಹೇಗೆ ಖಾಲಿ ಗೋಡನ್ ಅವ್ರಿಗೆ ಡೆಲಿವರಿ ಆಗ್ತದೆ ಸಿಲಿಂಡರ್, ಡೈರೆಕ್ಟ್ ಆಗಿ ಮನೆಗೆ ಡೆಲಿವರಿ ಕೊಡ್ಲಿ, ಮನೆಗಳಿಂದ ಖಾಲಿ ಅಂಡೆನ ಅದೇ ಗಾಡಿಗೆ ಹಾಕಿಸಿ ವಾಪಸ್ ಕಳಿಸಲಿ. ಮತ್ತೆ ಇದು ಗೋಡನ್ ಯಾಕೆ? ಖಾಲಿ ಅಂಡೆಗಳ ಗೋಡನ್ ಅಂತ ಲೈಸೆನ್ಸ್ ಇಲ್ಲ ಅಲ್ಲಿ. ಹಾಗಾದ್ರೆ ಫೈರ್ ಆಫೀಸಿಂದ NOC ಯಾಕೆ ತಗೊಂಡದ್ದು? 12,000 ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಮಾಡ್ತೇನೆ ಅಂತ NOC ಯಾಕೆ? ಅಲ್ಲ, ಅದು ಸರ್ಕಾರದ ಒಂದು ಏನೋ ಒಂದು ಪ್ರೊಸೀಜರ್ ಇರುತ್ತೆ, ಅದಕ್ಕೋಸ್ಕರ ತಗೊಂಡಿರ್ಬೋದು. ಆದ್ರೆ ನೀವು ಹೇಗೆ ನಿಖರವಾಗಿ ಹೇಳ್ತೀರಾ ಅಲ್ಲಿ ಗ್ಯಾಸ್ ಅವರು ಈ ಫುಲ್ ಇದು ಸಿಲಿಂಡರ್ಗಳನ್ನೇ ಇಡ್ತಾರೆ? ಅಲ್ಲ, ನಾನು ಒಂದು ಹೇಳ್ತೇನೆ, ಈಗ ಯಾರೇ ಆಗಿರ್ಲಿ ಇದರಲ್ಲಿ ನಾವು ಒಂದು ರಾಜಕೀಯ ಆಗ್ಲಿ ಅಥವಾ ಒಂದು ಯಾವ್ದಾದ್ರು ಗೌಪ್ಯ ಇಡುವುದಲ್ಲ. ಈಗ ಅವರ ಗೋಡನ್ ಇದೆಯಲ್ಲ, ಯಾವುದೇ ಸಂದರ್ಭದಲ್ಲಿ ಅವರು ಈಗ ನೀವು ಭೇಟಿ ಕೊಡಿ, ಅಲ್ಲಿ ಇರುವುದು ಖಾಲಿ ಸಿಲಿಂಡರ್ ಅಥವಾ ಗ್ಯಾಸ್ ಇರುವಂತ ಸಿಲಿಂಡರ್ ಗೊತ್ತಾಗ್ತದಲ್ಲ. ನಮಗೆ ಅವರು ಖಾಲಿ ಇಡ್ತಾರ ಗ್ಯಾಸ್ ಇಡ್ತಾರ ನೋಡಿ, ಅಲ್ಲಿ ರೂಲ್ಸ್ ಏನಿದೆ ಅಂದ್ರೆ ಆ ಗ್ಯಾಸಿನ ಆ ಕಟ್ಟಡದ ಒಳಗಡೆ ಅವರ ಪರ್ಮಿಷನ್ ಇಲ್ಲದೆ ಯಾರು ಹೋಗ್ಲಿಕ್ಕಿಲ್ಲ, ಅದು ಲಾಕ್ ಆಗಿರ್ತದೆ. ಅಲ್ಲಿ ಖಾಲಿ ಇಡ್ತಾರ ಅಥವಾ ಗ್ಯಾಸ್ ಅನ್ನೇ ಇಡ್ತಾರ ಅದು ನಮಗೆ ಪ್ರಶ್ನೆ. ಈಗ ಅವರಿಗೆ ಪರ್ಮಿಷನ್ ಸಿಕ್ಕಿದ್ಯಾ? ಪಟ್ಟಣ ಪಂಚಾಯತ್ ಪರ್ಮಿಷನ್ ಸಿಕ್ಕಿದ್ಯಾ? ಪಟ್ಟಣ ಪಂಚಾಯತಿಯಿಂದ ಅವರಿಗೆ ಪರ್ಮಿಷನ್ ಬೋರ್ಡ್ ಎಲ್ಲ ಹಾಕೊಂಡಿದ್ದಾರೆ, ಅವರು ಬೋರ್ಡ್ ತೆಗಿಬೇಕಂತ ಪಟ್ಟಣ ಪಂಚಾಯತ್ ಸಿಒನೇ ನೋಟಿಸ್ ಕೊಟ್ಟಿದ್ದಾರೆ. ಪಟ್ಟಣ ಪಂಚಾಯತ್ನ ಯಾವುದೇ ನೋಟಿಗೆ ಒಂದು ಕಾಸಿನ ಒಂದು ಬೆಲೆಯನ್ನು ಅವರು ಕೊಡ್ತಾ ಇಲ್ಲ. ಅವರು ಓಪನ್ ಆಗಿ ಹೇಳ್ತಾರೆ, ನನಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ರಾಜಿಗೆ ಕರೆದಾಗ ಕೂಡ ನಾವು ಹೋಗಿದ್ದೇವೆ, ಸ್ಥಳೀಯ ಆಡಳಿತ ನಮಗೆ ಲೆಕ್ಕಕ್ಕಿಲ್ಲ, ನಮ್ಗೆ ಏನಿದ್ರು ನಾವು ಎಕ್ಸ್ಪ್ಲೋಸಿವ್ ಅಂತ ಹೇಳ್ತಾರೆ. ಹಾಗೆ ಈಗ ನಮ್ಮ ವಿರೋಧ ಇಲ್ಲದೆ ಹೋಗಿದ್ರೆ ಸ್ಥಳೀಯ ಆಡಳಿತ ಲೈಸೆನ್ಸ್ ಇಲ್ಲದೆ ಅವರು ಗ್ಯಾಸ್ ಅನ್ನ ಅಲ್ಲಿ ಡಂಪ್ ಮಾಡ್ತಾ ಇದ್ರು. ಅಲ್ಲ, ಅವ್ರು ಹೇಳ್ತಾರೆ, ನನ್ನಲ್ಲಿ ಇನ್ನೊಂದು ಗ್ಯಾಸ್ ಗೋಡೌನಿಗೆ ಜಾಗ ಪರ್ಚೇಸ್ ಮಾಡುವಷ್ಟು ನನ್ನಲ್ಲಿ ಹಣ ಇಲ್ಲ, ನನಗೆ ಇದನ್ನ ಬಿಟ್ಟು ಬೇರೆ ಕಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವರೆಲ್ಲ ನನ್ನೊಂದಿಗೆ ಸಹಕರಿಸಬೇಕು ಅಂತ ಹೇಳ್ತಾರೆ. ತಾವು ಏನು ಹೇಳ್ತೀರಿ ಇದರಲ್ಲಿ? ಈಗ ಇದರಲ್ಲಿ ಯಾವುದೇ ಒಂದು ಕಾನೂನು ನಿಯಮವನ್ನು ಉಲ್ಲಂಘಿಸಿ ಜನರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ, ಯಾಕಂದ್ರೆ ನಮಗೆ ಮಾನವ ಹಕ್ಕು ಉಲ್ಲಂಘನೆ ಆಗ್ತದೆ, ನಮಗೆ ಬದುಕು ಹಕ್ಕು ಮುಖ್ಯ, ನಾವು ನೆಮ್ಮದಿಯಿಂದ ಅಲ್ಲಿ ಒಂದು ವಾಸ್ತವ್ಯ ಮಾಡ್ಬೇಕಂತ ಹೇಳಿ ಪಟ್ಟಣ ಪಂಚಾಯತಿಯಿಂದ ಲೈಸೆನ್ಸ್ ಪಡೆದೇ ಮನೆಯನ್ನು ಕಟ್ಟಿಕೊಂಡು, ಅಲ್ಲ ನಿಮ್ಮ ಸೈಟ್ಗಳಿಗೆ ಏನಾದರೂ ರೇಟ್ ಡೌನ್ ಆಗ್ತದೆ ಅನ್ನೋ ಉದ್ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಮಾರಿ ಹೋಗೋರಲ್ಲ, ನಾವು ಅವ್ರು ಹೇಳ್ತಾರೆ ಈ ಊರಲ್ಲ. ನಾನು ಸಾಲಿಗ್ರಾಮದಲ್ಲೇ ಹುಟ್ಟಿದವನು, ಸಾಲಿಗ್ರಾಮದಲ್ಲಿ ನಮ್ಮ ಆಸ್ತಿ ಇದೆ. ಈಗ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಾವೇನಂದ್ರೆ ನನ್ನ ತಂದೆ ಮನೆ ಮಧುವನ ಆದ್ದರಿಂದ ನಾನು ಮಧುವನದಿಂದ ಕೆಲವು ಸಾರಿ ಅಪ್ ಅಂಡ್ ಡೌನ್ ಆಗ್ತದೆ. ಅವರು ಈ ಊರಿನ ಹೊರಗೆ, ನಾನು ಹುಟ್ಟಿದ್ದೇ ಸಾಲಿಗ್ರಾಮದಲ್ಲಿ, ನನ್ನ ಆಸ್ತಿ ಕೂಡ ಸಾಲಿಗ್ರಾಮದಲ್ಲೇ ಇದೆ, ನನ್ನ ಇದು ಪಕ್ಕದಲ್ಲೇ ಇರುವುದು ನನ್ನ ಚಿಕ್ಕಪ್ಪನ ಮನೆ. ಆ ಮನೆ ಕೂಡ ಆ ಮನೆಯ ಸೂಪರ್ವಿಷನ್ ನಾನೇ ಮಾಡ್ತಿರೋದು, ಅದನ್ನು ಕಟ್ಟಿದ್ದು ನಾನೇ, ಈಗ ಅಲ್ಲಿ ಬಾಡಿಗೆ ಕೂಡ ಪಕ್ಕದಲ್ಲಿ ಹಾಕಿದ್ದೇವೆ, ಅದನ್ನೆಲ್ಲ ನೋಡ್ಕೊಳ್ತಿರುವವನು ನಾನೇ. ಹಾಗಾದ್ರೆ ಈ ಯಾವುದೇ ಒಂದು ತೊಂದರೆ ಆದಾಗ ನಾವು ಇಡೀ ಸಮಾಜಮುಖಿಯಾಗಿ ಚಿಂತನೆ ಮಾಡಿದಾಗ ಯಾರ್ಯಾರಿಗೂ ಸಮಸ್ಯೆ ಆದಾಗ ನಾವು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತೀವಿ. ನನ್ನ ಅತಿ ಹತ್ತಿರದ ಸಂಬಂಧಿಗೆ ಬಹಳಷ್ಟು ಹಣ ಹಾಕಿ ಜಾಗ ತಕೊಂಡು ಮನೆ ಕಟ್ಟಿ ತೊಂದರೆ ಆಗ್ತಿರುವಾಗ ನಾನು ಅವರ ಅಣ್ಣನ ಮಗನಾಗಿ ಹೋಗಿ ಅಲ್ಲಿ ಏನೋ ಒಂದು ಸಮಸ್ಯೆ ಆದದಕ್ಕೆ ಸ್ಪಂದನೆ ಮಾಡಿದ್ದಕ್ಕೆ ಅದು ತಪ್ಪಂತಾಗತ್ತಾ ಕಾನೂನು ಅಡಿಯಲ್ಲಿ? ಅದು ಕಾನೂನು ಬಾಹಿರವಾಗಿ ಅವರ ಹತ್ರ ಜಗಳಕ್ಕೆ ಹೋಗ್ಲಿಲ್ಲ. ನಾವೇನ್ ಮಾಡ್ತಿದ್ವಿ, ಎಲ್ಲಾ ಮಾಹಿತಿ ಪಡೆದು ಕಾನೂನು ಭಾಗದಲ್ಲಿ ಏನಿದೆ. ಅಲ್ಲ, ಹೈಕೋರ್ಟ್ ನಲ್ಲಿ ಅವರಿಗೆ ಹೇಳಿದ್ದಾರೆ, ನೀವು ಹೈಕೋರ್ಟ್ ನಲ್ಲಿ ಹೇಳಿದ್ದಾರೆ, ನಿಮ್ಮ ಪರವಾಗಿ ತೀರ್ಪು ಬಂದಿಲ್ಲ ಹೈಕೋರ್ಟ್ ನಲ್ಲಿ. ಅವರ ಪರನೂ ಬಂದಿಲ್ಲ, ನಮ್ಮ ಪರನೂ ಬಂದಿಲ್ಲ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪಟ್ಟಣ ಪಂಚಾಯತ್ ಸರಿಯಾದ ದಿಕ್ಕಿನಲ್ಲಿ ಸಾಗಿದೆ. ಯಾಕಂತ ಹೇಳಿದ್ರೆ ಅವರಿಗೆ ಬಹಳಷ್ಟು ಬಾರಿ ನೋಟಿಸ್ ಕೊಟ್ಟಿದೆ ಅಲ್ಲಿ ಗ್ಯಾಸ್ ಗೋಡನ್ ಮಾಡಬೇಡಿ ಅಂತ. ಸೊ ಆದ್ರೂ ಇವರು ಫೋರ್ಸಿಬಲಿ ಬಿಲ್ಡಿಂಗ್ ಕಟ್ಕೊಂಡು ಎಲ್ಲ ಮಾಡಿದ್ದಾರೆ. ನಾವು ಅದನ್ನ ಡೆಮೊಲಿಷನ್ ಕೇಳಿದೀವಿ. ಈ 187 ಏನ್ ಹೇಳುತ್ತೆ ಅದು ಡೆಮೊಲಿಷನ್ ಬಗ್ಗೆನೇ ಹೇಳುವಂಥದ್ದು, ಅದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿ. ಪಟ್ಟಣ ಪಂಚಾಯತ್ಗೆ ಪುನಃ ರಿವರ್ಸ್ ಬಂದದ್ದು ಯಾಕೆ ಅಂತ ಹೇಳಿದ್ರೆ ಪಟ್ಟಣ ಪಂಚಾಯತ್ ಈ ಗ್ಯಾಸ್ ಗೋಡನ್ಗೆ ಲೈಸೆನ್ಸ್ ಕೊಟ್ಟಿಲ್ಲ. ಅವ್ರು ಕೊಟ್ಟಿದ್ರೆ ಕಮರ್ಷಿಯಲ್ ಲೈಸೆನ್ಸ್ ಸಿಗ್ಲಿಲ್ಲ ಅವರಿಗೆ ಕಮರ್ಷಿಯಲ್ ಈ ಗ್ಯಾಸ್ ಗೋಡನ್ ಮಾಡ್ಲಿಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ. ಸಾಧಾರಣ ಗೋಡನ್ ಅಂದ್ರೆ ಇದು ಯಾವ್ದು ಐಟಮ್ ಇಡ್ಲಿಕ್ಕಿಲ್ಲ, ಅವರು ದವಸ ಧಾನ್ಯ ಇತ್ಯಾದಿ ಇತ್ಯಾದಿ ಬೇರೆ, ಅಲ್ಲಿಯೂ ಕೂಡ ಮೋಸ ಇದೆ. ಆ ಲೈಸೆನ್ಸ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರ್ಬೇಕು ಅವ್ರು ಯಾವ ಉದ್ದೇಶಕ್ಕೆ ಅದನ್ನು ಬಳಸ್ತಾರಂತ. ಸಾಧಾರಣ ಗೋಡನ್ ಅಂತ ಮಾತ್ರ ಇದೆ, ಅದು ಕೂಡ ತಪ್ಪಾಗಿದೆ ಹಿಂದೆ. ಆದ್ರೆ ನಾನು ಒಂದೇ ಹೇಳುದು, ಈಗ ಫೋನ್ ಮಾಡಿದ್ರು ಯಾರು, ಈ HPL ರೂಲ್, HP ಕಂಪನಿಯ ರೂಲ್ ಅನ್ನ ಎಲ್ಲ ಓದಿ ತಿಳ್ಕೊಂಡು ಅವರು ಮಾಡಿದ್ದಲ್ಲ. ಈಗ ಅವರು ಈ ಲೈವ್ಗೆ ಬರ್ಬೇಕಿತ್ತು, ನಿಮಗೆ ಹೇಳಿದ್ರಿ, ನಮ್ಮ ಮುಖಾಮುಖಿ ಮಾತಾಡಬಹುದಿತ್ತು, ಅದನ್ನ ತಪ್ಪಿಸ್ಕೊಂಡು ಯಾರಿಂದಲೋ ಒಂದು ಫೋನ್ ಅನ್ನ ನಿಮ್ಗೆ ಮಾಡಿ ಮಾತಾಡಿಸ್ತಿದ್ದಾರೆ ಬಿಟ್ರೆ ಅವರು ತಿಳ್ಕೊಂಡಿಲ್ಲ. ಈ ರಸ್ತೆ ಬಗ್ಗೆ ಅವ್ರು ಹೇಳ್ತಾರೆ 9 ಮೀಟರ್ ಎನ್ನುವಂಥದ್ದು ಕಂಪೌಂಡ್ ಹಾಲಿಗೂ ಬಿಲ್ಡಿಂಗು ಇರುವಂತಹ ಡಿಸ್ಟೆನ್ಸ್, ಅದು ಬಫರ್ ಝೋನ್. ಅಲ್ಲಿ ಇಲ್ಲಿ ಇದು ಈ ರೂಲ್ಸ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಒಂದು ಆ ಸೈಟಿಗೆ ರೋಡ್ ಹೇಗಿರ್ಬೇಕಂತ, ದ ಪ್ಲಾಟ್ ಅಂಡ್ ಎ ಲ್ಯಾಂಡ್ ಆರ್ ರೆಡಿ LPG ಸಿಲಿಂಡರ್ ಸ್ಟೋರೇಜ್ ಗೋಡನ್ ಶುಡ್ ಬಿ ಫ್ರೀಲಿ accessible ಥ್ರೂ ಆಲ್ ವೆದರ್ ಮೋಟರೇಬಲ್ ಅಪ್ರೋಚ್ ರೋಡ್, public road or private road connecting to the public road. In case of private road connecting to the public road, the same should belong to the applicant.
ಭೋಜಮ್ಮ ಅವರ ಸ್ವಂತ ರಸ್ತೆ ಇರಬೇಕು ಅಲ್ಲಿ. ಇಲ್ಲದಿದ್ರೆ ಸಾರ್ವಜನಿಕ ರಸ್ತೆ ಇರಬೇಕು. ಹಾ, ಎಂತ ರಸ್ತೆ ಇರಬೇಕು? ಸರ್ವ ಋತು ರಸ್ತೆ ಅಂದ್ರೆ ಏನು? ಆಲ್ ವೆದರ್ ಮೋಟರೇಬಲ್ ಫ್ರೀಲಿ ಎಕ್ಸೆಸೇಬಲ್ ರೋಡ್ ಅಂತ ಹೇಳಿದ್ರೆ ಸುಮಾರು 24 ಫೀಟ್ಗಳ ರಸ್ತೆ ಅದು. ಮಳೆಯಲ್ಲಿ ಹೂತು ಹೋಗುವಂತ ರಸ್ತೆ ಆಗಿರಬಹುದು. ಹಾರ್ಡ್ ಸರ್ಫೇಸ್ ಇರಬೇಕು. ಒಂದು ವಾಹನ ಹೋಗುವಾಗ ಇನ್ನೊಂದು ವಾಹನ, ಅದರಲ್ಲಿ ಎಕ್ಸ್ಪ್ಲೇಷನ್ ಕೂಡ ಕೊಟ್ಟಿದ್ದಾರೆ. ಯಾವುದೇ ಬೆಂಕಿ ಅನಾಹುತವಾದಾಗ ಜನಗಳು, ಪ್ರಾಣಿಗಳು, ಸೊತ್ತುಗಳು ಎಲ್ಲವೂ ಅವರು ತಮ್ಮ ರಕ್ಷಣೆ ಮಾಡ್ಕೊಳ್ಳಕ್ಕೆ ರಸ್ತೆಗೆ ಧಾವಿಸ್ತಾರೆ. ಆ ರಸ್ತೆಗೆ ಧಾವಿಸಿದ ಸಂದರ್ಭದಲ್ಲಿ ಫೈರ್ ಇಂಜಿನ್, ಪೊಲೀಸ್ ವಾಹನಗಳು ಅದರಲ್ಲಿ ಬೆಂಕಿ ಅನಾಹುತವನ್ನು ತಪ್ಪಿಸಲಿಕ್ಕೆ ಯಾವುದೇ ಒಂದು ಅಡೆತಡೆ ಅವರಿಗೆ ಆಗಬಾರದು. ಆ ದೃಷ್ಟಿಯಿಂದ ಸರ್ವಋತು ರಸ್ತೆಯನ್ನು ಅವ್ರು ಹೇಳಿದ್ದಾರೆ. ಈ ಸರ್ವಋತು ರಸ್ತೆ ಅವರಿಗೆ ಸೈಟಿಗೆ ಹೋಗ್ಲಿಕ್ಕೆ ಇದ್ದಿದ್ದಾಗಿದ್ರೆ, ಅವರ ರಸ್ತೆ ಇದ್ದಿದ್ದಾಗಿದ್ರೆ ನಾವು ನಮ್ಮ ಅಬ್ಜೆಕ್ಷನ್ಸ್ ಎಲ್ಲಿಯೂ ಅವರಿಗೆ ತಡೆ ಆಗ್ತಿರ್ಲಿಲ್ಲ. ನಾವು ಅವರಿಗೆ ಏನೋ ಒಂದು ದುರುದ್ದೇಶಕ್ಕೆ ಮಾಡ್ತಾ ಅಂತ ಹೇಳ್ಬಹುದು. ಇದು ಕಾನೂನುಬದ್ಧವಾಗಿ HP ರೂಲ್ ನಲ್ಲೇ ಇದೆ. ಆ ನಂತರ 100 ಮೀಟರ್ ರೇಡಿಯಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅವರು ಸ್ಟ್ರಕ್ಚರ್ಸ್, ಬಿಲ್ಡಿಂಗ್ಸ್ ಏನೆಲ್ಲ ಇದೆ 100 ಮೀಟರ್ ರೇಡಿಯಸ್ ನಲ್ಲಿ ಕ್ಲೀನ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ದ ಸೈಟ್ ಪ್ಲಾನ್ ಮಸ್ಟ್ ಶೋ ದಿ ಪ್ರಪೋಸ್ಡ್ ಪ್ರಿಮೈಸಸ್ ಅಂಡ್ details of all the structures like road directions, residential area, other buildings, structures along adjoining properties, name of the adjoining factories, approach road, the distance from the kilometer stone, road junction, etc. lying within the at least 100 meters radius on all the sides around the premises. ತಾವು ಹೇಳ್ತಾ ಇರುವಂತದ್ದು ಕಾನೂನುಬದ್ಧವಾಗಿ ಭೋಜಮ್ಮನವರು ಅಲ್ಲಿ ಗೋಡೌನ್ ಮಾಡ್ತಾರೆ ಅಂತ ಆದ್ರೆ ನಿಮ್ಮದು ವಿರೋಧ ಇದೆಯಾ? ನಮ್ಮ ವಿರೋಧ ಇಲ್ಲ. ಕಾನೂನುಬದ್ಧವಾಗಿ ರಸ್ತೆ ಅಲ್ಲಿ ಹೇಳಿರುವ ಹಾಗೆ 4 ಫೀಟ್ ರಸ್ತೆಗಳನ್ನ ರಚಿಸಿ ಅಥವಾ ಅಲ್ಲಿರುವಂತಹ 100 ಮೀಟರ್ ನಲ್ಲಿ ಯಾವುದೇ ಮನೆಗಳನ್ನ ಇರದ ರೀತಿಯಲ್ಲಿ ಅದು ಸಾಧ್ಯ ಇಲ್ಲ. ಆದ್ರೂ ಎಲ್ಲಾದ್ರೂ ತಮ್ಮ ಕಡೆಗಳಲ್ಲಿ ಅಲ್ಲಿ ಜಾಗವನ್ನು ಪರ್ಚೇಸ್ ಮಾಡಿ ಮಾಡೋದಾದ್ರೆ ತಮ್ಮದೇನೋ ಅಬ್ಜೆಕ್ಷನ್ ಇದೆಯಾ? ನಮ್ದು ಅಬ್ಜೆಕ್ಷನ್ ಇಲ್ಲ. ಅದು ನಾನು ಹೇಳ್ತಾ ಇದ್ದೆ, ಗ್ಯಾಸ್ ರೂಲ್ ಪ್ರಕಾರ ಅಲ್ಲಿದು ಸಾರ್ವಜನಿಕರದ್ದು ಅಬ್ಜೆಕ್ಷನ್ ಇರ್ಲಿಕ್ಕಿಲ್ಲ. ಅವ್ರು ಎಲ್ಲರದ್ದು NOC ತಕೊಳ್ಳಿ. ಅಲ್ಲಿ 18 ಜನರದ್ದು ಮನೆ ಇದೆ, ಅವರು ಎಲ್ಲ ಅಪೋಸಿಷನ್ ಮಾಡಿದ್ದಾರೆ, ನಾವು ಅಪ್ಲಿಕೇಶನ್ ಕೊಟ್ಟಿದ್ದೇವೆ. ಅವ್ರದ್ದು ಎಲ್ಲ NOC ತಕೊಳ್ಳಿ, ಮಾಡ್ಲಿ, ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ಪ್ರಾರಂಭದಲ್ಲಿ 18 ಮನೆ ಮೇಲೆ ಕೆವಿಟ್ ಹಾಕೊಂಡು ಬಿಲ್ಡಿಂಗ್ ಮಾಡಿದವರು. ಈಗ ಯಾರು ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾರೆ 18 ಮನೆ ಮೇಲೆ ಅವರೇ ನೋಟ್ ಮಾಡಿ 18 ಮನೆಯವರ ಅಡ್ರೆಸ್ ಕಲೆಕ್ಟ್ ಮಾಡಿ ಅವರು ಕೆವಿಟ್ ಹಾಕೊಂಡಿದ್ದಾರೆ. ಆ ಕೆವಿಟ್ ಹಾಕಿದ್ರಿಂದಲೇ ನಮಗೆ ಜಾಸ್ತಿ ಡೌಟ್ಸ್ ಬಂದಿದ್ದು. ಯಾಕಂದ್ರೆ ಅವರು ನಮಗೆ ಇಲ್ಲಿ ಕಾನೂನುಬದ್ಧವಾಗಿ ಮಾಡಿದಾರೆ, ನಮ್ಮ ಮೇಲೆ ಕೆವಿಟಿ ಹಾಕೊಳ್ಬೇಕು. ಎಸ್, ಓಕೆ, ಧನ್ಯವಾದಗಳು. ಬಹಳಷ್ಟು ಮಾಹಿತಿಯನ್ನು ಕೊಟ್ಟರಿ. ನಮ್ಮ ಸಮಯ ಮೀರ್ತಾ ಇದೆ. ಇಬ್ಬರಿಗೂ ಕೂಡ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದ್ರಿ. ಇಬ್ಬರಿಗೂ ಕೂಡ ಧನ್ಯವಾದಗಳು. ಆದರೆ ಸಮಯ ನ್ಯೂಸ್ನವರಿಗೆ ಬಂದು ಇದು ಸ್ಪಂದನ ಟಿವಿ ಅವರ ಹತ್ರ ನಮ್ದು ವಿನಂತಿ, ನಾವು ಇದನ್ನ ಎಲ್ಲಾ ದಾಖಲೆ ಸಹಿತವಾಗಿ ಕಾನೂನುಬದ್ಧವಾಗಿ ನಿಮ್ಮ ಜೊತೆ ನಾವು ಕೊಟ್ಟಿದ್ದೀವಿ. ತಾವು ಸಾರ್ವಜನಿಕರ ಪರವಾಗಿ, ಯಾಕಂದ್ರೆ ರಾಜಕೀಯ ಇರಲಿ ಏನೇ ಇರಲಿ, ನಾವು ಯಾವುದೇ ಪಕ್ಷ ಪಾರ್ಟಿಯನ್ನು ಇಲ್ಲಿಗೆ ತಂದಿಲ್ಲ. ನಾವು ಸ್ಥಳೀಯರು ಕಾನೂನುಬದ್ಧವಾಗಿ ಎಲ್ಲಾ ಜನಪ್ರತಿನಿಧಿಗಳಿಗೂ ಇಲಾಖಾಧಿಕಾರಿಗಳಿಗೂ ಈ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ. ಈ ಕಾನೂನುಬದ್ಧವಾದ ನಮ್ಮ ಏನಿದೆ ಅದಕ್ಕೆ ತಾವು ಸ್ಪಂದನೆ ಮಾಡಿ ನಮಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಹೇಳಿ ನಿಮ್ಮ ಹತ್ರ ನಾವು ಕಡೆಯದಾಗಿ ನಾನು ಒಂದು ಮಾತು ಹೇಳಲಿಕ್ಕೆ ರೆಡಿ ಇದ್ದೇನೆ. ಗ್ಯಾಸ್ ಗೋಡೌನ್ ಡೀಲರ್ಸ್ ಯಾರಿದ್ದಾರೆ, ಗ್ಯಾಸ್ ಗೋಡೌನ್ ಮಾಡುವುದು, ಟ್ರಾನ್ಸ್ಪೋರ್ಟ್ ಮಾಡುವುದು ಅವರ ಕರ್ತವ್ಯ. ಕನ್ಸ್ಯೂಮರ್ಸ್ ಕೆಲಸ ಅಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನಾನು 12,000 ಜನ ಕನ್ಸ್ಯೂಮರ್ಸ್ ಅವ್ರಿಗೆ ಕಷ್ಟ ಆಗ್ತದೆ ಅಂತ. ಕಷ್ಟ ಆಗ್ತದೆ, ಇವ್ರು ಗ್ಯಾಸ್ ಸಪ್ಲೈ ಮಾಡಬೇಕು. ಗ್ಯಾಸ್ ಗೋಡೌನ್ ಮಾಡೋದು, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಗ್ಯಾಸ್ ಡೀಲರ್ನ ಕರ್ತವ್ಯ ಬಿಟ್ಟು ಕನ್ಸ್ಯೂಮರ್ಸ್ ಕೆಲಸ ಅಲ್ಲ. ಅದನ್ನು ತಿಳ್ಕೊಳ್ಬೇಕು ಭೋಜಮ್ಮ ಅವರು ಮೊದಲಿಗೆ. ಓಕೆ, ಧನ್ಯವಾದಗಳು. ಇಬ್ಬರಿಗೂ ಕೂಡ ಬಹಳಷ್ಟು ಮಾಹಿತಿಯನ್ನು ಹಂಚಿಕೊಂಡಿರಿ. ಬಹಳ ಪ್ರಮುಖವಾಗಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತಹ ಗೋಡೌನ್ಗೆ ಅಲ್ಲಿಯ ಸ್ಥಳೀಯರು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಆ ಗೋಡೌನ್ನ ಪರಿಸರದಲ್ಲಿರುವಂತಹ 18 ಮನೆಗಳು ಕೂಡ ಇದಕ್ಕೆ ಬಹಳವಾಗಿ ತೀವ್ರವಾದ ವಿರೋಧವನ್ನು ಮಾಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆಯಲ್ಲಿ ಭೋಜಮ್ಮನವರು ಸಂವಿಧಾನಬದ್ಧವಾಗಿ ಅಥವಾ ಕಾನೂನುಬದ್ಧವಾಗಿ ಮಾಡೋದಾದರೆ ನಮ್ಮದು ಯಾವುದೇ ರೀತಿಯ ಆಕ್ಷೇಪ ಇಲ್ಲ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಭವಿಷ್ಯಕ್ಕೆ ಒಂದಷ್ಟು ಭಯವನ್ನು ಹುಟ್ಟಿಸಿ ಆಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಏನಾದರೂ ಅನಾಹುತಗಳಾದರೆ ಅಲ್ಲಿ ಯಾವುದೇ ರೀತಿಯ ರಕ್ಷಣಾತ್ಮಕ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಅಂಥ ಅವಕಾಶಗಳನ್ನು ಸೃಷ್ಟಿಸಿಕೊಂಡು ಅವರಲ್ಲಿ ಮಾಡಿದರೆ ಯಾವುದೇ ನಮಗೆ ಸಮಸ್ಯೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಯಾರೊಬ್ಬರು ಮಹಾಶಯರು ಕರೆಯನ್ನು ಮಾಡಿ ನೀವು ಹಣವನ್ನು ತೆಗೆದುಕೊಂಡಿರ್ಬೋದು ಅನ್ನುವಂಥ ದಾಟಿಯಲ್ಲಿ ಮಾತಾಡಿದರು. ಭಾಳ ಪ್ರಮುಖವಾಗಿ ಹೇಳಲಿಕ್ಕೆ ಬಯಸ್ತೇನೆ, ನಿಡ್ಡೋಡಿ ಉಷ್ಣ ವಿದ್ಯುತ್ ಸ್ಥಾವರ ಇರ್ಬೋದು, ನೇತ್ರಾವತಿ ನದಿ ತಿರುವು ಯೋಜನೆ ಇರ್ಬೋದು, ಅಥವಾ ಈ ಭಾಗದಲ್ಲಿ ನಡೆದ ಹಲವಾರು ವಿಚಾರಗಳಲ್ಲಿ ಮಾಧ್ಯಮದ ಪ್ರತಿನಿಧಿಗಳಾಗಿ ನಾವು ಮಾತನಾಡ್ತಾ ಇದ್ದೇವೆ. ಭ್ರಷ್ಟಾಚಾರಿಗಳಿಗೆ ಯಾವುದೇ ರೀತಿಯಾದಂಥ ಅವರಿಗೆ ಮರ್ಯಾದೆಯನ್ನು ಕೊಡಬೇಕು ಅಂತ ಎಲ್ಲೂ ಕೂಡ ಬರೆದಿಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಸಾರ್ವಜನಿಕರ ಪರವಾಗಿ ಎಂದಿಗೂ ಕೂಡ ಮಾಧ್ಯಮವಾಗಿ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮೂರಿನ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.